ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಶೋಷಿತ ವರ್ಗಕ್ಕೆ ದಲಿತರಿಗೆ ಕೊಟ್ಟಂತ ಮೀಸಲಾತಿ ಯೋಜನೆ ಬಗ್ಗೆ ಯಾವುದೇ ನಾಗರಿಕತೆ ಕಾನೂನು ತಂದಿಂದು ಸಹ ನಮ್ಮ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ. ದಲಿತರ ವಿರುದ್ಧವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಸಂಸತ್ತಲ್ಲಾಗಲಿ ಯಾವುದೇ ಪಾರ್ಟಿಯ ಅಧಿಕಾರಕ್ಕೆ ಬಂದರೂ ಸಹ ನಮ್ಮ ವಿರುದ್ಧವಾದಂಥ ಚಾಕ ಎತ್ತುವಂಥ ಧೈರ್ಯ ಈ ದೇಶದ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಲ್ಲ. ಅದನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ. ಮೀಸಲು ಕ್ಷೇತ್ರದ ಲೋಕಸಭಾ ಎಲ್ಲರೂ ನಾನು ಹೇಳ್ತಾ ಇದ್ದಿಲ್ಲ, ಯಾವುದೇ ಒಂದು ದಲಿತ ವಿರೋಧಿ ಚಟುವಟಿಕೆ ಮಾಡೋದಕ್ಕೆ ನಮ್ಮ ಸರ್ಕಾರ BJP ಸರ್ಕಾರ ವಿಶೇಷವಾಗಿ ಈ ಒಳ ಮೀಸಲಾತಿ ಭಾಳ ಚರ್ಚೆಗಳಾಯಿತು. ಕೊನೆ ಸಮಯದಲ್ಲಿ ಕೊಟ್ಟರು ಅಂತ RSSನವರು ಸಹ ಒಳ ಮೀಸಲಾತಿ ಬೇಕಂತ ಹೇಳಿತ್ತು. ಭಾಳ ಚರ್ಚೆಗಳಾಯಿತು. ಚುನಾವಣೆಗಾಗಿ ಒಳ ಮೀಸಲಾತಿ ಕೊಡೋಂಗಿದ್ರೆ ಕೊಡೋದೇ ಬೇಡ ಅಂತೇಳು. ಚುನಾವಣೆಗಾಗಿ ಒಳ ಮೀಸಲಾತಿ ಕೊಡೋಂಗಿದ್ರೆ ಕೊಡೋ ಅವಶ್ಯಕತೆ ಇಲ್ಲ. ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕೊಡಬೇಕು. ಅದಕ್ಕಾಗಿ ಸಂಘ ಪರಿವಾರ ಈ ರಾಜ್ಯದ ಎಲ್ಲ ಹೋರಾಟಗಾರರು ಎಲ್ಲ ಸಂಘಟನೆಗಳು ಅದಕ್ಕೆ ಬದ್ಧತೆ ಇರೋದ್ರಿಂದ ಒಳ ಮೀಸಲಾತಿಯನ್ನು ತಂದಿದ್ದಾರೆ BJP ಜಾರಿ ಆಗೋದಕ್ಕೆ ನೋಡ್ರಿ, ನೀನು ಜಡ್ಜ್ಮೆಂಟ್ ಆಫ್ ಓದ್ ನೋಡಿ. ಯಾಕೆ ಹೈಕೋರ್ಟ್ಗಳಲ್ಲಿ ಆ ಕೇಸ್ ಬಿದ್ದೋಯ್ತು ಅಂತ ಹೇಳಿದ್ರೆ, ಹೋಮೋಜಿನಿಯಸ್ ಅಂತ ಪದ ಇದೆ. ಈ ದೇಶದ ಎಲ್ಲ ಶೋಷಿತ ವರ್ಗ ದಲಿತರು ಒಂದು ವಂಶಕ್ಕೆ ಸೇರಿರೋ ಹೋಮೋಜಿನಿಯಸ್ ಆ ಪದವನ್ನು ವಾಮಿಟ್ ಮಾಡಿದ ಮೇಲೆ ಈ ದೇಶದ ಯಾವುದೇ ರಾಜ್ಯದವರು ಅವರಿಗೆ ಅಧಿಕಾರ ಇದೆ. ಇದನ್ನು ಶಿಫಾರಸು ಮಾಡಿದ್ದೀವಿ. 100% ನಮ್ಮದೇ ಸರ್ಕಾರದಿಂದ ಮೋದಿಯವರು, ಅಮಿತ್ ಶಾ ಅವರು ಒಪ್ಕೊಂಡೇ ಭವಿಷ್ಯದ ಜಾರಿ ಮಾಡೋಣ ಅಂತೇಳಿ ಮುಕ್ತವಾಗಿ ಇಡೀ ರಾಷ್ಟ್ರಕ್ಕೆ ಆಗಬೇಕು. ಕೇವಲ ಒಂದು ರಾಜ್ಯಕ್ಕಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಸ್ಟಡಿ ಮಾಡಬೇಕಾಗಿದೆ. ಅದಕ್ಕೆ BJP ಬದ್ಧತೆ ಇದೆ. ಒಳ ಮೀಸಲಾತಿ ಅದನ್ನು ಘೋಷಣೆ ಮಾಡಿದೆ. ಬಹುಶಃ ನಮ್ಮ ವಸುದೇವ ಕುಟುಂಬದಲ್ಲಿ ಹಿಂದೂ ಸಮಾಜದವರು ಯಾರಾದರೂ ಅನ್ನ ಇಟ್ಟರೆ ಅವರಿಗೆ ಋಣ ತೀರಿಸುವಂಥ ಮನಸ್ಥಿತಿ ಈ ರಾಜ್ಯದ, ಈ ದೇಶದ ಅನೇಕ ಸಮುದಾಯಗಳಿಗಿದೆ ಅಥವಾ ಹಿಂದೂ ಧರ್ಮಕ್ಕಿದೆ. ಅದನ್ನು ನನ್ನ ಸಮಾಜ ಪಾಲನೆ ಮಾಡ್ತಂಥ ವಿಶ್ವಾಸ ನನಗಿದೆ.